ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ our daily bread, our daily food, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಶ್ರುತಿ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಇವತ್ತು ಏನು ಮಾಡ್ತಾರೆ ಅಂತ ನೋಡೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಇವತ್ತು ಬ್ಲ್ಯಾಕ್ ಎಲ್ಲ ಹಾಕಿದ್ರೆ ಸ್ಪೆಷಲ್ ಡೇ? ಬ್ಲ್ಯಾಕ್ ಡೇ ನನಗೆ ಅಂದರೆ ಶೆಕೆ ತುಂಬ ಜಾಸ್ತಿ. ಶೆಕೆಗೆ ಬ್ಲ್ಯಾಕ್ ಹಾಕಿದ್ರೆ ಕಡಿಮೆ ಆಗೋದಿಲ್ಲ ಅಲ್ಲ, ಅದಕ್ಕೆ ನಾನು ಫೈಟ್ ಮಾಡೋದು ಶೆಕೆ ಒಟ್ಟಿಗೆ. ಅದಕ್ಕೆ ಫೈಟ್ ಮಾಡೋದು, ಹಾಗೆ ಬ್ಲ್ಯಾಕ್ ಹಾಕಿದ್ರಲ್ಲ. ಓಕೆ, ಹಾಗಾದರೆ ಫೈಟ್ ಶೆಕೆಗೆ ಹಾಗಾದರೆ ಏನೋ ಸ್ಪೆಷಲ್ ಮಿಲ್ಕ್ ಶೇಕ್ ಮಿಲ್ಕ್ ಶೇಕೆ ಮಾಡ್ತಿದ್ರಾ? ಓಕೆ, ಅದರಲ್ಲೂ ಕೂಡ ಫೈಟ್, ನೀವು ಅಡುಗೆಯಲ್ಲಿ ಕೂಡ ಫೈಟ್ ಮಾಡೋದಲ್ಲ. ಓಕೆ, ಒಂದು ಮಿಲ್ಕ್ ಶೇಕ್, ಆಮೇಲೆ ಮತ್ತೊಂದು ಎಗ್ ಪಕೋಡ. ಎರಡು ಚೆನ್ನಾಗಿರುತ್ತೆ ಅಂತಲ್ಲ. ಓಕೆ, ಎರಡನ್ನು ಮಾಡಿ ಅಡುಗೆ ರೂಮ್ಗೆ ಹೋಗಲ್ಲ? ಓಕೆ ಎಸ್ ಮ್ಯಾಮ್, ಇವಾಗ ಅಡುಗೆ ರೂಮ್ಗೆ ಬಂದೆ. ಈಗ ಯಾವ್ದು ಫಸ್ಟಿಗೆ ಜ್ಯೂಸ್ ಮಾಡುವ, ಆಮೇಲೆ ಮಿಲ್ಕ್ ಶೇಕ್ ಮಾಡುವ, ಮತ್ತೆ ಎಗ್ ಪಕೋಡ ಮಾಡೋಲ್ಲ. ಓಕೆ, ನನಗೆ ಮಿಕ್ಸಿ ಬೇಕು. ಫಸ್ಟಿಗೆ ಮಿಕ್ಸಿ ಬೇಕಲ್ಲ? ಓಕೆ, ಮಿಕ್ಸಿ ಅಂತ ರೆಡಿ ಇದೆ. ಓಕೆ, ನಂತರ ಈ ಓರಿಯೋ ಬಿಸ್ಕಿಟನ್ನು ಹಾಕ್ತೇನೆ. ಓಕೆ, ಯಾವ ಬಿಸ್ಕೆಟ್ ಹಾಕ್ಬೋದಾ ಅಥವಾ ಯಾವುದು ಸಾಕು? ಇದೊಂದು ಓರಿಯೋ ಮಿಲ್ಕ್ ಶೇಕ್ ನೋಡುವ ಅಂತ. ಹೌದು, ನೀವು ಮನೆಯಲ್ಲೆಲ್ಲ ಮಾಡಿ ಟೇಸ್ಟ್ ನೋಡಿದ್ರಾ ಹೇಗೆ? ಟೇಸ್ಟ್ ನೋಡಿದ್ದೇನೆ. ಹೌದು, ಮತ್ತು ಇದು ಚಾಕ್ಲೇಟ್, ಓಕೆ, ಕ್ಯಾಡ್ಬರೀಸ್ ಎಲ್ಲ ಸಾಕ್ಬೋದು. ಇದು ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತಲ್ಲ? ಹೌದು. ಸ್ವಲ್ಪ ಹಾಲು ಹಾಕ್ತೇನೆ, ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ, ಮತ್ತೆ ಪುನಃ ಇದು ಮಾಡುವ. ಈಗ ಫಸ್ಟ್ ಇದನ್ನು ಒಮ್ಮೆ ಗ್ರೈಂಡ್ ಮಾಡುವ. ಮಿಕ್ಸಿ ಮಾಡಲಿಕ್ಕೆ ಬೇಕಾಗಿ ಸ್ವಲ್ಪ ಹಾಲು ಹಾಕಿ. ಹೌದು, ಸ್ವಲ್ಪ ಹಾಲು ಹಾಕಿ. ಇದು ಬರೀ ಹಾಲಲ್ಲೆಲ್ಲ, ನೀರಿನ ಅಂತಾನೆ ಏನಿಲ್ಲಲ್ಲ? ಐಸ್ ಕ್ಯೂಬ್ ಮಾತ್ರ ಹಾಕಲಿಕ್ಕೆ. ಓಕೆ, ಬಿಸ್ಕೆಟಿನ ಪರಿಮಳ ಹಾಗೆ ಹೊಡಿತಂತಲ್ಲ. ಇನ್ನಾದರೆ ಈ ಹಾಲನ್ನು ಹಾಕ್ತೇನೆ. ಓ, ಇದು ಈಸಿ, ರಪ್ಪ ಆಗುತ್ತಲ್ಲ? ರಪ್ಪ ಆಗ್ತದೆ. ನಾರ್ಮಲ್ ಮಕ್ಕಳಿಗೆಲ್ಲ ಬಿಸ್ಕೆಟ್ ಎಲ್ಲ ಕೊಡ್ತೇವೆ, ಆದರೆ ಈ ಥರ ಮಾಡಿ ಕೊಡುವುದು, ಮಿಲ್ಕ್ ಶೇಕ್ ಮಾಡಿ ಕೊಡುವುದು. ನಂತರ ಶುಗರ್ ಹಾಕ್ತೀನಿ, ಸ್ಪೂನ್. ಜಾಸ್ತಿ ಶುಗರ್ ಬೇಡ, ಅಂದರೆ ಅದು ಸ್ವೀಟ್ ಉಂಟಲ್ಲ ಓರಿಯೋ ಬಿಸ್ಕೆಟ್, ಅದಕ್ಕೆ ನಾನು ಸ್ವಲ್ಪ ಹಾಕ್ತೇನೆ, ಒಂದು 2 ಸ್ಪೂನ್ ಸ್ವಲ್ಪ ಹಾಕೋದಲ್ಲ. ಇದನ್ನು ಗ್ರೈಂಡ್ ಮಾಡಿ. ಓಕೆ,
ಆಲ್ಮೋಸ್ಟ್ ನಮ್ಮ ಜ್ಯೂಸ್ ರೆಡಿ ಅಲ್ಲ? ಹಾಂ, ರೆಡಿ ಆಗಿದೆ. ಇನ್ನು ಬೌಲಿಗೆ ಹಾಕಿ ಮತ್ತೆ ಗ್ಲಾಸಿಗೆ ಶಿಫ್ಟ್ ಮಾಡುವ. ಇದಕ್ಕೆ ಗೋಡಂಬಿ ಆ ಥರ ಏನು ಹಾಕಿಲ್ಲ? ಇಲ್ಲ ಇಲ್ಲ, ಏನು ಹಾಕಿಲ್ಲ. ಓರಿಯೋ ಬಿಸ್ಕಿಟ್ ಉಂಟಲ್ಲ, ಹೌದು, ಅದನ್ನು ಮಾತ್ರ ಹಾಕಿದ್ದಾರೆ. ಅದನ್ನು ಇದನ್ನು ಸರ್ವ್ ಮಾಡಬೇಕಲ್ಲ ಗ್ಲಾಸಿಗೆ. ಓಕೆ, ನಾನಂತ ನೀವು ಜ್ಯೂಸ್ ರೆಡಿ ಅಂತ ಹೇಳುವಾಗ ಹಾಂ, ಗ್ಲಾಸ್ ಕೂಡ ರೆಡಿ ಆಗಿರ್ತದೆ. ನಾನೀಗ ಮಿಕ್ಸ್ ಮಾಡಿ ಬೌಲ್ ಗ್ಲಾಸ್ಗೆ ಸರ್ವ್ ಮಾಡ್ತೇನೆ. ಓಕೆ, ಓಕೆ, ಆಲ್ಮೋಸ್ಟ್ ನಮ್ಮದು ಸರ್ವ್ ರೆಡಿ ಆಯ್ತಲ್ಲ? ಈಗ ಗ್ಲಾಸಿಗೆ ಹಾಕಿದ್ದೇನೆ. ಓಕೆ, ನಂತರ ಇದಕ್ಕೆ ಒಂದು ಸ್ಪೂನ್ ಕೊಡಿ ಚಿಕ್ಕದು. ಈ ಓರಿಯೋವನ್ನು ಬಿಟ್ಟಿದ್ದೆ, ಅದನ್ನು ಮೇಲೆಗಡೆ ಅದಕ್ಕೆ ಮೇಲ್ಗಡೆ ಹಾಕೋದು. ಅದು ಫ್ಲೇವರ್ ಒಳ್ಳೆ ಇರುತ್ತೆ ಅಂತ. ಆ್ಯಕ್ಚುಲಿ ಕೆಲವರೆಲ್ಲ ಈ ಗ್ಲಾಸಿನ ಹೌದು, ಸೈಡಿಗೆ ಅದು ಚಾಕ್ಲೇಟ್ ಇದು ಹಾಕ್ತಾರೆ. ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿದೆಲ್ಲ? ಟೇಸ್ಟ್ ಮಾಡಿ ನೋಡುವ. ಓಕೆ, ಒಂದನ್ನು ನೀವು ಕುಡೀರಿ, ಒಂದನ್ನು ನಾವು ಕೊಡುವ. ಓಕೆ, ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಕೂಡ ಸಾಕಾಗಿದೆಯಲ್ಲ. ನಾರ್ಮಲ್ ಆಗಿ ನಾವು ಜ್ಯೂಸು ಮಿಲ್ಕ್ ಶೇಕ್ ಎಲ್ಲ ಬೇರೆ ಫ್ರೂಟ್ಸ್ ಇದೆಲ್ಲ ತಿಳ್ತೀವಿ, ಆದರೆ ಈ ಥರ ಬಿಸ್ಕಿಟ್ ಇದೆಲ್ಲ ಕಡಿಮೆ ತಿನ್ನೋದು. ಈ ಥರ ಮಾಡಿ ನಾವೇ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡ್ಬೋದು. ಓಕೆ, ಟೇಸ್ಟ್ ನೋಡುವ ಹಾಗಾದ್ರೆ. ಓಕೆ, ಶ್ರುತಿ ಅವರು ಸಾಕಾಗಿರುವಂತಹ ಓರಿಯೋ ಮಿಲ್ಕ್ ಶೇಕ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಕುಡಿಯೋಕ್ಕೆ ಕಾಯ್ತಿದ್ದೇನೆ. ಆದರೆ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಓರಿಯೋ ಮಿಲ್ಕ್ ಶೇಕ್ಸ್ ತಯಾರಿಸುವ ವಿಧಾನ. ಮೊದಲು 5 ರಿಂದ 6 ಓರಿಯೋ ಬಿಸ್ಕೆಟ್ಗೆ 1 ಚಾಕ್ಲೇಟ್ ಸ್ಲ್ಯಾಬ್, ಸ್ವಲ್ಪ ಹಾಲು ಹಾಕಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ನಂತರ ಇನ್ನುಳಿದ ಹಾಲು 2 ರಿಂದ 3 ಚಮಚದಷ್ಟು ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿ. ಕೊನೆಯಲ್ಲಿ ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಮೇಲಿನಿಂದ ಬಿಸ್ಕೆಟ್ ಪುಡಿಯನ್ನು ಉದುರಿಸಿ ಸರ್ವ್ ಮಾಡಿ ಓರಿಯೋ ಮಿಲ್ಕ್ ಶೇಕ್. ಓಕೆ, ಓರಿಯೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಖತ್ತಾಗಿರುತ್ತೆ. ಇದೆಲ್ಲ ಬೇಸಿಗೆ ಕಾಲೆಲ್ಲ ಸಿಕ್ಕಿದ್ರೆ ಮಧ್ಯಾಹ್ನ ಹೊತ್ತು ಕೊಡಿದ್ರೆ ಫುಲ್ ಕಾಲ್ ಮಾಡೋದು. ಓಕೆ, ನಾನು ಇದನ್ನು ಫುಲ್ ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ದರ್, ಕ್ಯಾಲ್ಸಿ ಬ್ರೆಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೂಪ್, ಸತ್ಯನಾಥ್ ಸೂಪ್ಸ್, ಮೇಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲ್ ಬ್ರೆಡ್ ಅವರ್ ಡೈಲ್ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ಶ್ರುತಿ ಅವರು ಆವಾಗಲೇ ಜ್ಯೂಸ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದು ಸ್ಪೆಷಲ್ ಡಿಶ್ ಕೂಡ ಮಾಡ್ತೇನೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಹೇಳೋಣ. ಮ್ಯಾಮ್, ಇವಾಗ ಏನು ಎಗ್ ಪಕೋಡ. ಎಗ್ ಪಕೋಡ ಅಲ್ಲ? ಓಕೆ, ಎಗ್ ಪಕೋಡಕ್ಕೆ ಫಸ್ಟಿಗೆ ಎಗ್ ಬೇಕು, ಫಸ್ಟ್ ಆಮೇಲೆ ಏನಾಗ್ತಿದೆ? ಮತ್ತೆ ಒಂದು ಬೌಲ್ ಬೇಕು ಫಸ್ಟಿಗೆ ಬೌಲ್ ಬೇಕಲ್ಲ? ಓಕೆ, ಪಕೋಡಕ್ಕೆ ಬೌಲ್ ಬೇಕಲ್ಲ? ಓಕೆ, ಕಡಲೆ ಸ್ಪೂನ್ ಬೇಕು, ಕಡಲೆ ಹಿಟ್ಟು ಹಾಕ್ತೇನೆ. ಓಕೆ, ನಮಗೆ ಎಷ್ಟು ಕಡಲೆ ಹಿಟ್ಟು ಬೇಕು ಅಷ್ಟಕ್ಕೆ ಒಂದು ಅರ್ಧ ಕಪ್ಪೆ ಹಾಕ್ತೇನೆ ನಾನು. ಓಕೆ, ಎಗ್ ಎಷ್ಟು ತಗೊಂಡೆ? 2 ತಗೊಂಡೆ. 2 ತಗೊಂಡಿದ್ದೀನಿ. ಓಕೆ, 2 ಎಗ್ಗಿಗೆ ಅರ್ಧ ಕಪ್ ಸಾಕು? ಹಾಂ, ಸಾಕು. ಮತ್ತೆ ಚಿಕ್ಕದಾಗಿ ಹಚ್ಚಿದ ನೀರುಳ್ಳಿ. ಓಕೆ, ಈರುಳ್ಳಿ ಬಜ್ಜಿಗೆ ಅಂತಲೂ ತುಂಬ ಚಿಕ್ಕದಾಗಿದೆಯಲ್ಲ? ನಂತರ ಚಿಕ್ಕದಾಗಿ ಇದು ಮಾಡಿ ಕೊತ್ತಂಬರಿ ಸೊಪ್ಪು. ಓಕೆ, ಸೊಪ್ಪು. ಇದು ಕ್ಯಾಪ್ಸಿಕಮ್. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೆ ಸ್ವಲ್ಪ ಅಡುಗೆ ರುಚಿ ಜಾಸ್ತಿ ಅಲ್ಲ? ಹೌದು. ನಂತರ ನನಗೆ ಯೆಲ್ಲೋ ಪೌಡರ್, ಅರುಣಾ ಮಸಾಲ ಅದರ ಅರಿಶಿನ ಹೊಡಿಯಲ್ಲ? ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಸ್ಪೂನಾ? ಸಾಕು. ಅಚ್ಚ ಖಾರದ ಪುಡಿ ಹಾಕ್ತೀನಿ, ಅರುಣಾ ಮಸಾಲ. ಅಂದರೆ ಕ್ಯಾಪ್ಸಿಕಮ್ಮಲ್ಲಿ ಏನು ಖಾರ ಬರಲ್ಲ, ಅದಕ್ಕೆ ಇದು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ತೇನೆ.
ಇದು ಯಾವುದಕ್ಕೆ ಅಂದರೆ ನಾರ್ಮಲ್ ಸ್ವಲ್ಪ ಉಬ್ಬಿ ಬರಲಿಲ್ಲ ಬರಲಿಕ್ಕೆ. ಈಗ ನನಗೆ ನೀರು ಬೇಕು. ನೀರು ಬೇಕಲ್ಲ? ನಾನು ಹೇಳಿದಷ್ಟು ಹಾಕಿ. ತೆಳುವಾದರೆ ಮತ್ತೆ ಪಕೋಡ ತೆಳುವಾಗ್ತದೆ. ಸಾಕಾ? ನೀರು ಮಿಕ್ಸ್ ನೋಡಿ ಮಾಡ್ತೇನೆ. ಹಾಕಬೇಕಲ್ಲ, ಎಷ್ಟು ಬೇಕು ಆಯ್ತು ಅಷ್ಟೇ. ಒಂಚೂರು ಹಾಕ್ತೇನೆ. ಇದು ನಾನು ರೆಡಿ ಮಾಡುವಾಗ ಆಯಿಲನ್ನು ಬನಲೆಯಲ್ಲಿ ಓಕೆ, ಅದು ಮಿಕ್ಸ್ ಆಗುವಾಗ ಮತ್ತೆ ನಾನು ಎಣ್ಣೆ ಬಿಸಿ ಆಗುವಾಗ ಹಾಕಲಿಕ್ಕೆ ಈಸಿ ಆಗ್ತದೆ. ಆಗ ಬೇಗ ಬೇಗ ಅಡುಗೆ ಆಗ್ತದಲ್ಲ? ಹೌದು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಈಗ ಮೊಟ್ಟೆಯನ್ನು ಪೀಸ್ ಮಾಡಿ ಇಡ್ತೇನೆ. ಅದು ಮತ್ತೆ ಮಿಕ್ಸ್ ಆಗಿದೆ. ಈಗ ಮೊಟ್ಟೆ ಪೀಸ್ ಮಾಡಬೇಕಲ್ಲ? ಸ್ವಲ್ಪ ಓಕೆ, 2 ಮೊಟ್ಟೆಯನ್ನು ತಗೊಂಡಿದ್ದೀರಲ್ಲ? ಓಕೆ. ಕೆಲವೊಂದ್ಸಲ ಎಗ್ ಪಕೋಡ ಮಾಡುವಾಗ ಅದು ಆಯಿಲಲ್ಲಿ ಬ್ಲಾಸ್ಟ್ ಆಗ್ತದೆ, ಆ ಥರ ಏನಾದರೂ ನಿಮಗೇನಾದ್ರು ಅನುಭವ ಆಗಿದೆಯಾ? ಇಲ್ಲ, ಇಷ್ಟರ ತನಕ ಆಗಲಿಲ್ಲ. ಅದು ಹೇಗೆ ಅಂದರೆ ಈಗ ನಾರ್ಮಲ್ ಆಗಿ ಇಡೀ ಎಗ್ ಹಾಕಿದರೆ ಆ ಥರನಾ? ಅದೇ ನೀರಿನ ಪಸೆ ಇದ್ದರೆ ಅದರಲ್ಲಿ ಇದ್ರೆ ಆಗ್ತದೆ. ಓಕೆ, ಸ್ವಲ್ಪ ಬಿಸಿ ಆಗಬೇಕಲ್ಲ? ಹಾಂ, ಸ್ವಲ್ಪ ಬಿಸಿ. ಓಕೆ ಓಕೆ. ನೀವು ಈಗ ಏನು ಬೇಸಿಗೆ ಕಾಲ, ಇನ್ನು ಮಳೆಗಾಲ ಎಲ್ಲ ಬರ್ತಾ ಉಂಟು. ಇಲ್ಲಿ ಮಳೆ ಇಲ್ಲ, ಈ ಮಳೆ ಇಲ್ಲ ಸಲ ತುಂಬ ಲೇಟ್ ಮಳೆ. ಏನು ಮಾಡೋದು ಈಗ? ಮಳೆ ಬರಲಿಕ್ಕೆ ನಾವೇನು ಮಾಡಬೇಕು ಈಗ? ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಷ್ಟಲ್ಲ? ಓಕೆ, ಏನು ಕಾರಣ ಈ ಟೈಮಲ್ಲಿ ಮಳೆ ಬರಲಿಕ್ಕೆ ಅಂತ ಅದೇ ಏನಂತ ಗೊತ್ತಿಲ್ಲ, ನೀರಿನ ಸಮಸ್ಯೆ. ಹೌದು, ಮತ್ತೆ ಸ್ವಲ್ಪ ಕಾಡು ಅದೆಲ್ಲ ಕಟ್ತಿದಾರಲ್ಲ, ಮಳೆ ಬೆಳೆ ಎಲ್ಲ ಕೂಡ ಸ್ವಲ್ಪ ಕಮ್ಮಿ ಅಲ್ಲ? ಅದೇ. ಏನು ಮಾಡ್ತಾ ಇದ್ರಿ ನೀವು ಈಗ ಈ ಸೆಕೆ ಕಾಲಕ್ಕೆ ಅಡುಗೆ ಎಲ್ಲ? ಕಾಲಕ್ಕೆ ಎಣ್ಣೆ ಪಸೆ ಸ್ವಲ್ಪ ಕಡಿಮೆ ಮಾಡಿದ್ರಲ್ಲ? ಓಕೆ, ಸೊಪ್ಪು ತರಕಾರಿ, ಜ್ಯೂಸು ಈ ಥರದ್ದೆಲ್ಲ ಆ ಥರದ್ದೆಲ್ಲ ಮಾಡ್ತಿರೋದಲ್ಲ? ಓಕೆ, ಬಿಸಿ ಆಗ್ತಾ ಉಂಟಲ್ಲ? ಓಕೆ, ಈಗ ನಾನು ಈ ಮೊಟ್ಟೆಯನ್ನು ಇದಕ್ಕೆ ಮುಳುಗಿಸ್ತೇನೆ. ಓಕೆ, ಎಗ್ ಪಕೋಡ ಆಯಿಲಿಗೆ ಬೀಳ್ತಾ ಉಂಟಲ್ಲ? ಸ್ವಲ್ಪ ಸ್ಲೋ ಇಲ್ಲ? ಸ್ವಲ್ಪ ಸ್ಲೋ ಇದೆ. ಇದೆಲ್ಲ ಊಟಕ್ಕೆಲ್ಲ ತಿನ್ಬೋದಲ್ಲ ನಾರ್ಮಲ್ ಆಗಿ? ಸಾಸಿನ ಜೊತೆ ಹೀಗೂ ತಿನ್ಬೋದಲ್ಲ ಪಕೋಡ ಥರ ಮಾಡಿ? ಸ್ವಲ್ಪ ಇದು ಬೆಂಕಿ ಜಾಸ್ತಿ ಆಯ್ತಾ ಅಂತಲ್ಲ? ಹೌದು, ಅಂದರೆ ಆಯಿಲ್ ಸ್ವಲ್ಪ ಬೇಗ ಬಿಸಿ ಆಗೋದಲ್ಲ ಹಾಗೆ. ಸ್ಲೋ ಇಡೋದು ಒಳ್ಳೆಯದಾ? ಓಕೆ, ಬ್ರೌನ್ ಕಲರ್ ಬರ್ತದಲ್ಲ? ಹೌದು, ಅಂದರೆ ಎಗ್ ಆಲ್ರೆಡಿ ಬೆಂದಿರೋದ ಕಾರಣ ಜಾಸ್ತಿ ಬೇಗ ಕುಂತೀನಿ ಅಲ್ಲ? ಒಂದು ನಿಮಿಷ. ಆಲ್ಮೋಸ್ಟ್ ರೆಡಿ ಆಯ್ತಾ? ಎಗ್ ಪಕೋಡ ರೆಡಿ. ಗ್ಯಾಸ್ ಆಫ್ ಮಾಡೋದು. ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟಲ್ಲ? ಓಕೆ, ನಾನೀಗ ಸರ್ವ್ ಮಾಡ್ತಾ ಇದ್ದೀರಲ್ಲ? ಸಾಸ್ ಫಸ್ಟ್ ಹಾಕ್ತೀನಿ. ಎಗ್ ಪಕೋಡಕ್ಕೆ ಸಾಸ್ ಇದ್ದರೆ ಒಳ್ಳೆಯದಲ್ಲ? ಓಕೆ, ಟೊಮೆಟೊ ಸಾಸ್. ಈಗ ಪಕೋಡ ಹಾಕ್ತೇನೆ. ಓಕೆ, ಎಗ್ ಪಕೋಡ ರೆಡಿಯಾಗಿದೆ, ಟೇಸ್ಟ್ ಮಾಡಿ. ಓಕೆ, ಬಿಸಿ ಬಿಸಿಯಾದ ಎಗ್ ಪಕೋಡ ಚೆನ್ನಾಗಿದೆ. ನಾರ್ಮಲಿ ಅದ್ರ ಜೊತೆ ನೀವು ಸಾಸ್ ಕೂಡ ಕೊಟ್ಟಿದ್ದೀರಿ, ಟೊಮೆಟೊ ಸಾಸ್. ಇದನ್ನೆಲ್ಲ ಹಾಕಿ ತಿಂದರೆ ಈವ್ನಿಂಗ್ ಟೈಮಲ್ಲೆಲ್ಲ ಫುಲ್ ಕಾಲ್ ಮಾಡ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ? ಓಕೆ, ಶ್ರುತಿ ಅವರು ಎಗ್ ಪಕೋಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಘಮ ಘಮ ಅಂತ ಹೊಡಿತಾ ಉಂಟು. ಅದ್ರ ಜೊತೆಗೆ ಟೊಮೆಟೊ ಸಾಸ್ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು
ಎಗ್ ಪಕೋಡಾ ತಯಾರಿಸುವ ವಿಧಾನ. ಮೊದಲು 7ರಿಂದ 8 ಚಮಚದಷ್ಟು ಕಡಲೆ ಹಿಟ್ಟಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಕಿಂಗ್ ಸೋಡಾ ಪುಡಿ, ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಸಿ. ಆನಂತರ ಬೇಯಿಸಿದ ಮೊಟ್ಟೆಯನ್ನ ತಣ್ಣಗಾದ ನಂತರ 4 ಭಾಗವಾಗಿ ತುಂಡು ಮಾಡಿಟ್ಟುಕೊಂಡು ತಯಾರಿಸಿದ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಎಗ್ ಪಕೋಡಾ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಇವಾಗ 2 ಡಿಶ್ ಕೂಡ ರೆಡಿಯಾಗಿ ನಮ್ಮ ಮುಂದೆ ಇದೆಯಲ್ಲ, ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ಫಸ್ಟ್ ನಾವು ಮಿಲ್ಕ್ ಶೇಕ್ ಮಾಡಿದ್ದೇವಲ್ಲ ಅದನ್ನ ಟೇಸ್ಟ್ ನೋಡುವಲ್ಲ. ಓಕೆ, ಇದಂತೂ ನಾರ್ಮಲ್ ಆಗಿ ಮಧ್ಯಾಹ್ನದ ಹೊತ್ತಿಗೆಲ್ಲ ಕುಡಿಬೋದಲ್ಲ, ಈವ್ನಿಂಗಿಗೆ ಸಹ. ಓಕೆ, ನೀವು ಸ್ಪೂನಲ್ಲಿ ನೋಡ್ತಿದ್ದೀರಾ? ಹೌದು, ಟೇಸ್ಟ್ ನೋಡುವ, ನೀವು ಹೇಳಬೇಕಲ್ಲ. ಓಕೆ, ಹಾಂ, ಇದಂತೂ ಫುಲ್ ಖಾಲಿ ಮಾಡುವಂಥ ಗ್ಯಾರಂಟಿ ನಾನು. ಅಂದರೆ ಅಷ್ಟು ಟೇಸ್ಟ್ ಆಗಿದೆ. ನಾರ್ಮಲ್ ಆಗಿ ಹಾಲು ಹಾಕಿ ಮಾಡಿದ ಕಾರಣ ಚೆನ್ನಾಗಿದೆ. ಒಂದು ಈ ಸೆಕೆಗೆ ಕೂಡ ಒಳ್ಳೆ ಹೇಳಿ ಮಾಡಿಸೋದು ಜ್ಯೂಸ್ ಆಗಿದೆ. ಹಾಗಾದರೆ ಒಟ್ಟಿಗೆ ಇದರ ಜೊತೆ ಎಗ್ ಪಕೋಡ ನೋಡೋಲ್ಲ, ತಗೊಂಡು. ಓಕೆ, ಇದನ್ನು ಸಾಸ್ ಜೊತೆ ಟೇಸ್ಟ್ ನೋಡೋದು. ಇದಂತೂ ಇನ್ನೂ ಸಾಕಾಗಿದೆಯಲ್ಲ. ನಮ್ಮ ಜೊತೆ ನಮ್ಮಲ್ಲಿ ಹೀಗೆ ತಿನ್ಬೋದು, ಇಲ್ಲಾಂದರೆ ಸಾಸ್ ತಿನ್ಬೋದು. ಓಕೆ, ಇದು ಟೀ ಜೊತೆ ಎಲ್ಲ ತಿನ್ಬೋದು, ಹೀಗೆ ಜ್ಯೂಸ್ ಜೊತೆ ಎಲ್ಲ ಸಾಕ್ತದೆ ಆಫ್ಟರ್ನೂನ್. ಹಾಂ, ಊಟಕ್ಕೆಲ್ಲ ಅದೇ ಆಫ್ಟರ್ನೂನ್ ಕೂಡ ತಿನ್ಬೋದಲ್ಲ. ಓಕೆ, ಎರಡು ಕೂಡ ಚೆನ್ನಾಗಿ ಬಂದಿದೆ. ಎಗ್ ಪಕೋಡ ಅಂತ ನಾರ್ಮಲ್ ಆಗಿ ನಾವು ಮಾಡ್ತೇವೆ ಮನೆಯಲ್ಲಿ. ನೀವೊಂದು ಸ್ಪೆಷಲ್ ಆಗಿ ನಿಮ್ಮ ಕೈ ರುಚಿ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಮ್ಯಾಮ್ 2 ಡಿಶ್ ಮಾಡಿ? ತುಂಬ ಖುಷಿ ಆಯಿತು. ಓಕೆ, ಇವಾಗಿನ ವೆದರ್ಗೆ ಕೂಡ ಒಳ್ಳೆ ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು 2 ಡಿಶ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಥ್ಯಾಂಕ್ ಯು. ಓಕೆ, ಶ್ರುತಿ ಅವರು 2 ಡಿಶ್, ಒಂದು ಓರಿಯೋ ಮಿಲ್ಕ್ ಶೇಕ್ ಹಾಗೆಯೇ ಎಗ್ ಪಕೋಡ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ರೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.